ತಲ್ಮೇಲು ನಮಗುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಒಡಿಪು ಜಿಲ್ಲೆದ ಕಾಪು ಶ್ರೀ ಪೊಸ್ಸ ಮಾರಿಗುಡಿ ದೇವಸ್ಥಾನಡು ಮಾರ್ನಿಮಿದ ಉಚ್ಚೆಯ ನಡೆತೊಂದುಂಡು. ಸುರುತ ದಿನ ನವ ದುರ್ಗೆಲಿನ ಗುರ್ತದಂಚ ಒರ್ಮಜನ ಪೊಂಜೋನಕಲು ಇತ್ತದು ಒಡಿಪು ಜಿಲ್ಲಾ ಜವಾಬ್ದಾರಿ ಕಾರ್ಯಂತಿರು ರೋಹಿಣಿ ಸಿಂಧೂರಿ ಮಾರ್ನಿಮಿದ ಉಚ್ಚೆಯ ಉದಿಪನ ಮಲ್ತೆರು. ಒಡಿಪು ಜಿಲ್ಲೆ ಕಾಪುದ ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನನು ಪಿರ ಪೊಸ ರೂಪೊಡು ಕಟ್ಟದ ಶ್ರೀ ಮಾರಿಯಮ್ಮ ಉಚ್ಚಂಗಿ ದೇವಿಗೆ ಬಂಗಾರದ ಗದ್ದಿಗೆ ಸಮರ್ಪಣೆ ಆಯ್ಬೊಕ್ಕ ಸುರುತ ಮಾರ್ನೆಮಿದ ಉಚ್ಚೆಯ ಶರಣ್ ನವರಾತ್ರಿ ಮಹೋತ್ಸವ ನಡೆತೊಂದುಂಡು. ಪ್ರಧಾನ ತಂತ್ರಿದಾರ ವಿದ್ವಾನ್ ಕೊರಂಗ್ರಪಾಡಿ ಕುಮಾರಗುರು ತಂತ್ರಿಯರ್ನ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಕಲ್ಯ ಶ್ರೀನಿವಾಸ ತಂತ್ರಿಯರು ಇತ್ತದ ಪುಲ್ಲಿಕಾಂಡದ ಪೂಜೆ ಕರಿತದ ಪ್ರಾರ್ಥನೆ ನಡಪಾಯಿರು. ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ ಹೆಗ್ಡೆ ಬೊಕ ಸದಸ್ಯರು ಮುಖ್ಯ ಕಾರ್ಯತೋವನ್ನಾಧಿಕಾರಿ ರವಿಕಿರಣ್ ಬೊಕ ಭಕ್ತರು ಈ ಪೊರ್ತೊಡಿತ್ತರು. ವಿಜಯ ಗಣಪತಿ ಯಾಗ, ಶ್ರೀ ವಿದ್ಯಾಶಕ್ತಿ ಯಾಗ, ಶೈಲಪುತ್ರಿ ಪೂಜನಂ, ಸೇವಾ ಚಂಡಿಕಾ ಯಾಗ, ಶ್ರೀ ವಿದ್ಯಾಲಲಿತಾರ್ಚನೆ, ಸುವಾಸಿನಿ ಪೂಜೆ ನಡಪಾಯಿರು. ಕಾಪು ಸೀಮೆದ ಪತ್ತು ಸಮಸ್ಯರು ಈ ಪೊರ್ತೊಡು ಇತ್ತದು ಶ್ರೀ ಮಾರಿಯಮ್ಮ ಉಚ್ಚಂಗಿ ದೇವಿನ ಇಂಬು ನಟ್ಟೊಂಡೆರು. ಒರ್ಮ ರಾತ್ರೆ ಒರ್ಮ ದುರ್ಗೆರ್ನ ಆರಾಧನೆನ ನೆಂಪು ಮಲ್ತೊಂದಂಚ ಒರ್ಮ ಜನ ಪೊಂಜೂನಕ್ಲೆಕ್ ಬಿನ್ನೆರಾದ ಕುಲುದು ಮಾರ್ನಿಮಿದ ಉಚ್ಚೇದ ಉದಿಪನ ಲೇಸು ನಡೆತಂಡು. ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ ಮಾತ್ರೆಲ್ನ ಎತ್ಕೊಂಡೆರು. ಒಡಿಪು ಜಿಲ್ಲಾ ಜವಾಬ್ದಾರಿ ಕಾರ್ಯಂತೆರು ರೋಹಿಣಿ ಸಿಂಧೂರಿ, ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಇಂಚ ಪೊಂಜೋ ಬಿನ್ನೆರೆಗು ಮರ್ಯಾದಿ ಸಂದಾಯ ಮಲ್ತೆರು. ಒರ್ಮ ತುಡರ್ಲೆಡು ಒರ್ಮ ಜನ ತುಡರ್ ಬೊಲ್ಪು ಪೊತ್ತವನೆತ ಒಟ್ಟುಗು ರೋಹಿಣಿ ಸಿಂಧೂರಿ ಮಾರ್ನೆಮಿದ ಉಚ್ಚೆಯ ಉದಿಪನ ಮಲ್ತೆರು. ರೋಹಿಣಿ ಸಿಂಧೂರಿ ಪಾತೆರ್ದು ಮಾತೆರ್ಲ ಕೈ ಜೋಡ್ಸಾದ ಪ್ರಯತ್ನ ಮಲ್ತದು ಸರ್ಕಾರದ ಬೊಕ್ಕಸಗು ₹1 ಖರ್ಚು ಬೋರಂದಿನಂಚ ಕ್ಷೇತ್ರ ಅಭಿವೃದ್ಧಿ ಮಲ್ತದರು. ವರ್ಷ ಈ ಕ್ಷೇತ್ರ ಬೆಳಗಡಂದು 6 ಎಡ್ಡೆಪ್ಪು ಬಯಕೇರು. ಜಿಲ್ಲಾಧಿಕಾರಿ ಸ್ವರೂಪ HK ಪಾತೆರ್ದು ತಾನು ಒಡಿಪು ಜಿಲ್ಲೆಗೆ ಬೈದಿನವು ಸೌಭಾಗ್ಯ ಅಮ್ಮನೇ ಲೆಪುಡಾದೆರು ಒಂದು ತನ್ನ ಮಲ್ಲ ಆಶೀರ್ವಾದ. ಹೃದಯ ಶ್ರೀಮಂತಿಕೆದ ಜನಕ್ಲೆ ಒಡಿಪುಡು ಪುನಕ ಕ್ಷೇತ್ರದ ಅನ್ನಪೂರ್ಣ ಸಭಾಂಗಣ ಈ ವರ್ಷನೇ ಆಪುಣಂದು ಎಡ್ಡೆಪ್ಪ ಬಯಕೇರು. ಪೇಜವರ ಹಿರಿಯ ಸ್ವಾಮೀಜಲಿನ ಶಿಷ್ಯದಿ ನೀರಾ ರಾಣಿ ಪಾತೆರ್ದು 30 ವರ್ಷಲಿಡ್ದು ಒಡಿಪುಗ್ಲ ಎಂಕಲ ಸಂಬಂಧ ಉಂಡು ಮಾರ್ನಿಮಿ ಉಚ್ಚಯದ ಉದಿಪನೊಡು ಪಾಲ್ದಿತ್ತೊನ್ನವು ತನ್ನ ಮಲ್ಲ ಆಶೀರ್ವಾದ ಅಂದು ಪಂಡೆರು. ಧಾರ್ಮಿಕ ಪರಿಷತ್ ರಾಜ್ಯ ಸದಸ್ಯರು ಮಲ್ಲಿಕಾ ಪಕ್ಕಳ, ಕ್ಷೇತ್ರದ ದಾನಿಲಾಯನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯರ್ನ ಅಕ್ಕ ಅಮ್ಮಣ್ಣಿ ಜಯರಾಜ್ ಹೆಗ್ಡೆ, ಬೇತೆ ಬೇತೆ ದಾನಿಲಾಯನ ರಂಜನಿ ಸುಧಾಕರ್ ಹೆಗ್ಡೆ, ಅನುರಾಧ ಮನೋಹರ ಶೆಟ್ಟಿ, ಬೀನಾ ವಾಸುದೇವ ಶೆಟ್ಟಿ, ಸವಿತಾ ರಾಮಕೃಷ್ಣ ಆಚಾರ್ ವಿನ್ನೆರಾದಿತ್ಯರು. ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸುರಕೆ, ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಸಭೆಟ್ ಪಾಲ್ದಿತ್ತೊಂಡೆರು. ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನೀವೆಲ್ಲ ಎಷ್ಟೋ ಪ್ರಯತ್ನ ಮಾಡಿ ಎಲ್ಲರೂ ಕೈ ಜೋಡಿಸಿ ಸರ್ಕಾರಕ್ಕೆ ಏನು ₹1 ಬೊಕ್ಕಸಕ್ಕೆ ಆಗದೇನೆ ನೀವು ಮಾಡಿದ್ದು ಅದು ದೇವಿ ಕೃಪಾನೆ. ಬಿಕಾಸ್ ಅವರು ನೀವು ಹೇಳ್ತೀರಾ ಅವರೇ ನಿಮ್ಮನಿಗೆ ಈಗ 18 ದೇಶಗಳಲ್ಲಿ ನೀವು ಇದನ್ನು ಈ ದೀಪ ಉತ್ಸವವನ್ನು ನೀವು ಮಾಡ್ತಿದ್ದೀರಾ. ಇದನ್ನು ಇನ್ನೂ ಬೆಳೆದು ದೇವಿ ಕೃಪಾ ಎಲ್ಲರ ಮೇಲೆ ಇರಲಿ. ಈ ಥರ ನವರಾತ್ರಿ ಮೊದಲನೇ ಬಾರಿ ಇವತ್ತು ಅವರು ಏನು ಮಾಡಿಸ್ತಿದ್ದಾರೆ, ಇನ್ನೂ ವರ್ಷ ಇದನ್ನು ಇನ್ನೂ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಎಲ್ಲರಿಗೂ ಆ ಥರ ಮನಸ್ಸು ಬರಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗ ಏನು ಬಾಕಿ ಕೆಲಸ ಇದೆ ಆದಷ್ಟು ಬೇಗ ಸುಗಮವಾಗಿ ಸುಸಲಿತವಾಗಿ ನಡೀಲಿ. ಈ ವರ್ಷವೇ ನಡೀಲಿ, ಮುಂದಿನ ವರ್ಷ ಕಂಪ್ಲೀಟಾಗಿ ಆಗಿದೆ ಅನ್ನೋ ಸಮಾಧಾನ ನಿಮ್ಮೆಲ್ರಿಗೂ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈ ಉಡುಪಿನಲ್ಲಿ ಎಲ್ಲ ವಿಷಯಕ್ಕೂ ಭಾಳ ಲಾರ್ಜ್ ಹಾರ್ಟೆಡ್ ದಾನಿಗಳು, ಅಂದರೆ ಹೃದಯದಲ್ಲೇ ಶ್ರೀಮಂತಿಕೆ ಇರುವಂಥ ಜನಗಳಿಲ್ಲಿರೋರು. ಸೊ ಇದು ಖಂಡಿತವಾಗ್ಲಿ ಈ ವರ್ಷ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. इष्ट मात हेली नानु एल्लरिगू नमस्करिसुत्ता. माँ का मंदिर ऐसा है और आप उस पे कर रहे हो. जब मैंने देखा, हम चाहते हैं कि माँ के बारे में सब जाने. ये मंदिर में जो मुझे इसकी प्रेरणा मिली है बहुत ही आशीर्वाद है. माँ के बारे में मैं सोचती हूँ तो बहुत ही स्ट्रेंथ मिलती है. मेरी बेटी है यहाँ पे, मेरा परिवार छोटे ग्रैंडसन्स आए हैं लेकिन यहाँ नहीं है, अभी नहीं आए फंक्शन के लिए, बट आपने सब ने बहुत प्यार दिया. Thank you for this blessing, Shetty ji. Thank you.
ಕನ್ನಡದ ಪುದರ್ಪೋಯಿ ಸಾಹಿತಿ ಕಾದಂಬರಿಗಾರರು ಡಾಕ್ಟರ್ ಎಸ್.ಎಲ್. ಭೈರಪ್ಪ ಬುಧಾರ ಬೆಂಗಳೂರದ ಆಸ್ಪತ್ರೆಡು ತೀರಿಯರು ಅರೆಗು 94 ವರ್ಷ ಪ್ರಾಯ ದಂಗದಿತ್ತನು. ಸರಸ್ವತಿ ಸಂಬಂಧ ಮರ್ಯಾದೆಗೆ ಸಂದದಿನ ಕನ್ನಡದ ಕಡೀರ್ದ ಸಾಹಿತಿ ಆದಿತ್ಯನ ಭೈರಪ್ಪರು ಸಾರಥ ವರ್ಮನುತ್ತ ಸೊನ್ಪತ್ತ ಒನ್ಮೇಟು ಕನಕಪುರಟು ನಡೆತದಿನ 67ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಗುರುಕಾರ್ಯರಾದಿತ್ತರು. ಕನ್ನಡದ ಪುದರ್ಪೊಯಿ ಸಾಹಿತಿ ಕಾದಂಬರಿ ಕರ್ತುಲು ಆದಿತ್ಯನ 94 ವರ್ಷ ಪ್ರಾಯದ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಬೆಂಗಳೂರದ ಆಸ್ಪತ್ರೆಡು ಬುಧಾರ ಕರೆದು ಪೋಯರು. ಸಾರಥ ವರ್ಮನುತ್ತ ಸೊನ್ಪತ್ತ ಒನ್ಮೇಟ್ ಕನಕಪುರಟು ನಡೆತದಿತ್ತಿನ 67ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರುಕಾರ್ಯರಾದಿತ್ತಿನ ಭೈರಪ್ಪರು ಸರಸ್ವತಿ ಸಮ್ಮಾನಗೂ ಸಂದದು ಕಡೀರ್ದ ಕನ್ನಡದ ಸಾಹಿತಿ ಆದಿತ್ಯರು. ದಾಟು, ವಂಶವೃಕ್ಷ, ಸಾಕ್ಷಿ, ಗೃಹಭಂಗ, ದೂರ ಸರಿದರು, ಮತದಾನ, ನಾಯಿ ನೆರಳು, ಅಂಚು, ಅನ್ವೇಷಣ ಇಂಚಿತ್ತಿ ಸಾಹಿತ್ಯ ಬೂಕಲಿನ ಕಾದಂಬರಿಗಳನ್ನು ಬರೆತಿರು. ಭೈರಪ್ಪನ ಕೆಲವು ಸಾಹಿತ್ಯಲು ಪಾಕಸರ್ತಿ ಹಚ್ಚಾತಂಡು. ಮರಾಠಿ, ಇಂಗ್ಲಿಷ್, ಹಿಂದಿ ಇಂಚಿತಿ ಭಾಷೆಲಿಗೂ ತಜುರ್ಮೆ ಆತಂಡು. ಕೆಲವು ಕಾದಂಬರಿಲು ಸಿನಿಮೊಲಾತಂಡು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಇಂಚ ಮಾಮಲ್ಲ ಪ್ರಶಸ್ತಿಲು ಅರೆಗೂ ಸಂದದಿತ್ತಂಡು. ಭಾರತ ಪಾಕ ಭಾಷೆಲಿನ ರಂಗೋಲಿಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಪಂತೆರು ಕುದ್ರೋಳಿ ಕ್ಷೇತ್ರಡು ಅಂಗಾರೆ ಕುಡ್ಲಾ ದಸರಾದ ಲೆಕ್ಕೊಡು ನಡತಿನ ಬೇತೆ ಬೇತೆ ಭಾಷೆಲಿನ ಕವಿಕೂಟೋಡು 6 ಗುರುಕಾರ್ಮೆ ವಹಿಸಿದ ಪಾತಿರಿಯರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲಿಟ್ಟು ನಡೆತೊಂದು ಪುನಃ ಕುಡ್ಲಾ ದಸರಾದ ಲೆಕ್ಕೊಡು ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕುಡ್ಲದ ಜತೆ ಸೇರಿಕೆಡು ಅಂಗಾರೆ ದಸರಾ ಕವಿಕೂಟ ಅಟ್ಟಣೆ ಆದಿತ್ತಂಡು. ಬೇತೆ ಬೇತೆ ಭಾಷೆಲಿನ ಕವಿಕೂಟದ ಗುರುಕಾರ್ಯರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಬೊಕ್ಕ ತುಳು ಕವಿಕೂಟದ ಗುರುಕಾರ್ಯರು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ದುಮ್ಮದ ಒತ್ತು ಕುಲಪತಿ ಡಾಕ್ಟರ್ ಚಿನ್ನಪ್ಪ ಗೌಡ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ನೂದೆಡ್ಲ ಮಿಕ್ಕದು ಕವಿಕಲು ದಸರಾ ಕವಿಕೂಟಲಿಗ ಕವಿತಲಿನ ಕಡಪುಡ್ದಿತ್ತದು ಅವೆನು ಬೂಕುಡು ಅಚ್ಚಿ ಮಲ್ತದಿತ್ತದು. ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಹೆಚ್ ಸೋಮಸುಂದರಂ ಬೂಕು ಬಿಡುಗಡೆ ಮಲ್ತೆರು. ಪಣವ್ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ರಂಗ ಸಂಗಾತಿದ ಶಶಿರಾಜ್ ಕಾವೂರು ಬೊಕ್ಕ ಕರುಣಾಕರ ಬಳ್ಕೂರು ಈ ಪೊರ್ತಡಿತ್ತೇರು. ರಡ್ಡ ಕವಿಕೂಟಲಿಡು ಪಾಲ್ದಿತುನ್ನಕ್ಲಿಗ ಜಯರಾಜ್ ಹೆಚ್ ಸೋಮಸುಂದರಂ ಬೊಕ್ಕ ಪದ್ಮರಾಜ್ ಮರ್ಯಾದಿ ಸಂದಾಯ್ತ ಮಲ್ತೆರು. ಡಾಕ್ಟರ್ ಸುರೇಶ್ ನೆಗಳಗುಳಿ, ಹಂಜಾ ಮಲಾರ್, ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಕವಿತಾ ಅಡೂರು ಸೇರಿನಂಚ ಬೇತೆ ಬೇತೆ ಒಟ್ಟು 11 ಭಾಷೆಲಿನ ಕವಿಕುಲು ಅಕ್ಲಿನ ಕವಿತೆಲೆನು ಓದಿಯರು. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಗುರುಕಾರ್ಮೆದ ಪಾತ್ರ ಪಂಡದು ಭಾರತದ 2019 ಜನಕ್ಲಿನ ಲೆಕ್ಕದಿತ್ತಿನ ಪ್ರಕಾರ ದೇಶದ ಭಾಷೆಲಿನ ಸಂಖ್ಯೆ 19,554 ಒಂದು ಭಾಷಾ ರಂಗೋಲಿ. ಭಾರತ ಪಾಕ ಭಾಷೆಲಿನ ರಂಗೋಲಿ. ಸಂವಿಧಾನದ 8ನೇ ಪರಿಚಯದೊಡು 22 ಭಾಷೆಲು ಉಲ್ಲ. ಸೊನ್ಪತ್ತ ವರ್ಮ ಸೇರಿರೆ ಪೊರ್ಮಾಟ ಮಲ್ತಂದುಲ್ಲ. 257 ಭಾಷೆಲು ಸಾಹಿತ್ಯ ಪೋತುನೊಂದು ಆರ್ಪಂಡಿರು. ಡಾಕ್ಟರ್ ಚಿನ್ನಪ್ಪ ಗೌಡ್ರಿನ ಗುರುಕಾರ್ಮೆಡ ನಡತಿನ ತುಳು ಕವಿಕೂಟೋಡು ಸದಾನಂದ ನಾರಾವಿ, ಅಶೋಕಯ್ಯನ್ ಕಡಿಶಿವಾಲ್ಯ, ಡೊಂಬಯ್ಯ ಎಡುಕಿದು, ರೂಪಕಲ ಆಳ್ವ, ಶಶಿಕಲಾ ಭಾಸ್ಕರ ಭಾಕ್ರಬೈಲ್, ಪ್ರಮೀಳಾ ದೀಪಕ್ ಪೆರ್ಮುದೆ ತುಳು ಕವಿತೆಲೆನು ಓದಿಯರು. ಡಾಕ್ಟರ್ ಚಿನ್ನಪ್ಪ ಗೌಡ ಗುರುಕಾರ್ಮೆದ ಪಾತ್ರ ಪಂಡದು ತಾನು ಪಾಕವರ್ಷ ಕವನ ಬರೆಪುನೇನು ಉಂತಾದಿತ್ತೆ. ಕವಿತೆ ಕಾದಂಬರಿ ನಾಟಕಾತ್ ಎಡ್ಡೆಂತಿನೇನು 15 ಇರುವ ಗೆರೆತ ಉಲಾಯಿ ಕಟ್ಟದ ಕೊರಡು ಅವು ಸಮಾಜದ ಮಿತ್ತ ಪ್ರಭಾವ ಬೂರುಡೊಂದು ಪಂಡೆರು. ಕೇಂದ್ರದ ದುಂಬುದ ಮಂತ್ರಿ, ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ದಸರಾ ಕವಿಕೂಟ ಇಡೀ ತುಯ್ಯರು. ಇಷ್ಟೊಂದು ದೊಡ್ಡ ಭಾಷೆಗಳಿರುವ ನಮ್ಮ ನಾಡು ಅದು ನಿಜವಾದ ಅರ್ಥದಲ್ಲಿ ಒಂದು ಭಾಷೆಯ ರಂಗೋಲಿ. ಅದು ಭಾರತ ಹಲವು ಭಾಷೆಗಳ ರಂಗೋಲಿ. ಆ ರಂಗೋಲಿಯ ಕೆಲವು ಬಣ್ಣಗಳನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಆ ಎಲ್ಲ ಭಾಷೆಯ ಉದ್ದೇಶ ಮನುಕುಲದ ಉದ್ಧಾರವಾಗಿತ್ತು, ಮನುಕುಲದ ಶ್ರೇಯಸ್ಸನ್ನು ಬಯಸುವುದಾಗಿತ್ತು ಎಂಬುದು ಇವತ್ತಿನ ಬಹುಭಾಷಾ ಕವಿಗೋಷ್ಠಿಯ ಬಹಳ ಮುಖ್ಯವಾದಂಥ ಒಂದು ಆಶಯವಾಗಿತ್ತು. ಕೇನುನ ಒಂಜಿ ಶಕ್ತಿ ಉಂಡತ್ತನಕ್ಕೆ ಒಂದು ಕವಿಗೂಟಗೂ ನಮ್ಮ ಕವಿಕೂಟ ಪನ್ಪತ್ತ ಇಂಚಿನ ಕವಿಗೂಟಗೂ ಮಾತ್ರ ಇಪ್ಪುನ ಒಂಜಿ ಶಕ್ತಿ ನಿಗ್ಲಿನ ಕಾವ್ಯ ಕವಿತೆನು ಕೇನು ಲೆಕ್ಕ ಮಲ್ಪುನವು. ಈ ಕವನನು ಐನ ಆಶಯನ ಅರ್ಥನೋ ಐನ ಯಾನ ಕೊರುಪುನ ಕ್ರಮ ಇಂಚಾಂದು ತೋಜಿಪ್ಪಾವುನ ದೃಷ್ಟಿಡು ಕವಿಗೋಷ್ಠಿಗೆ ವಿಶೇಷವಾದ ಮಹತ್ವ ಉಂಟು. ಧವಳ ಕೋಆಪರೇಟಿವ್ ಸೊಸೈಟಿ ನಿಯಮಿತ ನೆತ 2024-25ನೇ ಸಾಲದ ಸಾಮಾನ್ಯ ಸಭೆ ಬೊಕ್ಕ ರಾಣಿ ಅಬ್ಬಕ್ಕನ 500ನೇ ವರ್ಷಾಚರಣೆ ಕುಡ್ಲಾ ಕೊಡಿಯಲ್ ಬಯಲ್ದ ಜೈನ್ ಬೋರ್ಡಿಂಗ್ ಸಿದ್ಧಾರ್ಥ ಭವನಡು ನಡೆತಂಡು.
ಧವಳ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕುಡ್ಲದ 2024-25ನೇ ಸಾಲದ ಸಾಮಾನ್ಯ ಸಭೆ ಬೊಕ್ಕ ರಾಣಿ ಅಬ್ಬಕ್ಕನ 500ನೇ ವರ್ಷಾಚರಣೆ ಕುಡ್ಲ ಕೊಡಿಯಲ್ ಬೈಲ್ದ ಜೈನ್ ಬೋರ್ಡಿಂಗ್ ಸಿದ್ಧಾರ್ಥ ಭವನಡು ಅಟ್ಟಣೆ ಮಲ್ತದಿತ್ತರು. ಕುಡ್ಲದ ಜೈನ್ ಮಿಲನ್ ಗುರ್ಕಾರ್ಯರು ಪುಷ್ಪರಾಜ್ ಜೈನ್ ಕಾರ್ಯಕ್ರಮ ಉದೀಪನ ಮಲ್ತೆರು. ಪುಷ್ಪರಾಜ್ ಜೈನ್ ಪಾತಿರ್ದ ಸಹಕಾರಿ ಸಂಘದ ಲೆಕ್ಕಾಚಾರ ದುಂಬುದೀಪು ಹಿಡಿದು ಅಧ್ಯಯನ ಸಂಬಂಧ ವಿಶೇಷವಾಯಿನ ದಾಲ ಮಲ್ಪೊಡೊಂದು ಈ ಕಾರ್ಯಕ್ರಮ ದಿವಂದಿರು. ರಾಣಿ ಅಬ್ಬಕ್ಕನ 500ನೇ ವರ್ಷಾಚರಣೆ ಲೆಕ್ಕೊಡು ಈ ಬೀರ ಪೂಂಜನ ಮಾತ ವಿಚಾರಲಿನ ದುಂಬುದೀಪನ ಉದ್ದೇಶಡು 100 ಹೆಚ್ಚ ಸರಣಿ ಕಾರ್ಯಕ್ರಮಲಿನ ದಿವೊಂದೊಂದು ಪಂಡೆರು. ಬಿಸಿ ರೋಡ್ದ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ ಬಂಟ್ವಾಳದ ತಾಪಕೆರು ಡಾಕ್ಟರ್ ತುಕಾರಾಮ ಪೂಜಾರಿ ಪಾತಿರ್ದು ನಮ್ಮ ನೆಲದ ರಾಣಿ ಅಬ್ಬಕ್ಕ ನಮ್ಮ ಏಪಲ ಸುರುಕು ನೆಂಪು ಮಲ್ಪನಾರು. ರಾಣಿ ಅಬ್ಬಕ್ಕನ ಜೀವನದ ಕತೆ ಕೇಳಿದ ಬೊಕ್ಕ ಎನ್ನ ಮನಸ್ಸುಗು ಪೊಗ್ಗುನ ಮಹಾನ್ ಪುಂಜವಾದ ಪೋಯರು ಇತ್ತೆಲ ಎನ್ನ ಮನಸ್ಸುಡು ಅಂಚನೆ ಜೀವೊಡುಪ್ಪುನಾರು ಬೊಕ್ಕ ಉಮೇದಿಂದ ಪಂಡೆರು. ಧವಳ ಕೋಆಪರೇಟಿವ್ ಸೊಸೈಟಿ ಕುಡ್ಲದ ಗುರ್ಕಾರ್ಯರು ಸುದರ್ಶನ್ ಜೈನ್, ಅರಳ ರಾಜೇಂದ್ರ ಶೆಟ್ಟಿ, ರಾಜೇಶ್ ಎಂ, ಜಿನೇಂದ್ರ ಕುಮಾರ್, ಧವಳ ಕೋಆಪರೇಟಿವ್ ಸೊಸೈಟಿಯ ನಿಯಮಿತ ಪದಾಧಿಕಾರಿಗಳು ಬೊಕ್ಕ ನಿರ್ದೇಶಕರು ಈ ಪೊರ್ತೊಡಿತ್ತರು. 500ನೇ ಜನ್ಮ ಜಯಂತಿಯ ಮುಖಾಂತರ ರಾಣಿ ಅಬ್ಬಕ್ಕನ ಎಲ್ಲ ವಿಚಾರಗಳನ್ನು ಸುಮಾರು 100ಕ್ಕಿಂತ ಹೆಚ್ಚು ಸರಣಿ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಹೇಳಿದ ಹಾಗೆ 100 ಕಾರ್ಯಕ್ರಮ ಹಮ್ಮಿಕೊಳ್ಳುವ ಟಾರ್ಗೆಟ್ ಇತ್ತು. ಆದರೆ ಈವಾಗಲೇ 100ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ದಿನನಿತ್ಯ ನಾವು ವಾರ್ತಾಪತ್ರಿಕೆಗಳನ್ನು ನೋಡಿದ ಕೂಡಲೇ ಅದರದ್ದು ಬರೋದು ಅಬ್ಬಕ್ಕ ರಾಣಿಯ 500ನೇ ಜನ್ಮ ಜಯಂತಿಯ ಕಾರ್ಯಕ್ರಮಗಳನ್ನು ದಿನನಿತ್ಯ ನೋಡ್ತಾ ಇರ್ತೇವೆ. ಈ ಅಬ್ಬಕ್ಕನ ಕುರಿತಂತೆ 1965ರಲ್ಲೇ ವಿಶೇಷವಾಗಿ ಅಧ್ಯಯನ ಮಾಡಿ ನಮ್ಮ ಮುಂಬೈ ವಿಶ್ವವಿದ್ಯಾನಿಲಯಕ್ಕೆ ಏನು ನಮ್ಮ ಒಂದು ಪ್ರಬಂಧ ಮಂಡನೆ ಮಾಡಿದ್ದಾರೆ ಸೂರ್ಯನಾಥ್ ಕಾಮತ್ರು ಅವರು ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ನಮ್ಮ ರಾಣಿ ಅಬ್ಬಕ್ಕ ಏನಿದ್ದಾಳೆ ಅದು ಬಹುಶಃ ಜಗತ್ತಿಗೆ ಇನ್ನೊಂದು ಅದಕ್ಕೆ ಹೋಲಿಕೆ ಇಲ್ಲ. ಅಂಥ ಒಂದು ಹೋಲಿಕೆ ಏನಾದರೂ ಇದೆ ಆದರೆ 1588ರಲ್ಲಿ ಈ ನಿಮ್ಮ ಸ್ಪೇನ್ ಮತ್ತು ಪೋರ್ಚುಗಲನ್ನು ಸೋಲಿಸಿರ್ತಕ್ಕಂಥ ಮೊದಲನೇ ಎಲಿಜಬೆತ್ ಅಂತ ಹೇಳಿ. ವಿನಯ ಬೊಕ್ಕ ಸಂಸ್ಕಾರ ಒಪ್ಪುನ ಬರವನು ನಮ ಕಲ್ಪೊಡೊಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಪಂತೆರು ಕುಡ್ಲದ ಶಾರದಾ ವಿದ್ಯಾಲಯಡು ಶಾರದಾ ಮಹೋತ್ಸವಡು 6 ಆಶೀರ್ವಚನ ಕೊರಿಯರು. ಕುಡ್ಲ ಕುಡಿಯಲ್ ಬೈಲ್ದ ಶಾರದಾ ಸಮೂಹ ಬರೋ ಸಂಸ್ಥೆಲೆ ನಾನಿಲಿಟ್ಟು ಶಾರದಾ ಮಹೋತ್ಸವ ಸಂಸ್ಥೆದ ಧ್ಯಾನ ಮಂದಿರಡು ನಡಪಾದಿತ್ತೆರು. ಬರವು ಕಲ್ಪನಕಲು ಭಜನೆ ನಡಪಾದು ಮಂತ್ರಘೋಷ ಮಲ್ತೆರು. ಕಾಸರಗೋಡು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ವಿನಯ ಬೊಕ್ಕ ಸಂಸಾರುಡ್ದು ಕೂಡ್ದಿನ ಬರವುನು ನಮ ಕಲ್ಪೊಡು ಮಾತಾ ಸಂಸ್ಥೆಲು ಬರವು ಕಲ್ಪಾವ ಅಂಡ ಸಂಸ್ಕಾರದ ಬರವು ಇಂಚಿನ ಶಾರದಾ ಬರವು ಸಂಸ್ಥೆಲಿಡ್ದು ಮಾತ್ರ ತಿಕ್ಕೊಂಡೊಂದು ಸ್ವಾಮೀಜಿಯರು ಪುಗಾರಿಯರು. ಶಾರದಾ ಬರವು ಸಂಸ್ಥೆಲಿನ ಗುರ್ಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್ ಗುರ್ಕಾರ್ಮೆ ವಹಿಸಿದ ಪಾತ್ಯರ್ದು ಬೇತಕ್ಲಿಗ ಮಲ್ಪನ ಸೇವೆ ನಮ್ಮ ಕರ್ತವ್ಯ ಅಂದ ಎನ್ನದು ಕೆಲಸ ಮಲ್ತಂಡ ದೇವಿರ್ನ ಇಂಬು ಏಪಲೊಪ್ಪುಣೊಂದು ಪಂಡಿರು. ಸಂಸ್ಥೆದ ಆಡಳಿತ ಮಂಡಳಿ ತಕ್ಕಲು ಪ್ರಿನ್ಸಿಪಾಲರು ಬರವು ಕಲ್ಪನಕಲು ಕಲ್ಪವನಕಲು ಈ ಪೊರ್ತೊಡಿತ್ತರು. ಹುಟ್ಟಿದ ಮೇಲೆ ವಿದ್ಯೆಯನ್ನು ಆರ್ಜಿಸಿಕೊಳ್ಳುವುದು ಇನ್ನಷ್ಟು ದುರ್ಲಭ. ಆದರೆ ವಿನಯದಿಂದ ಕೂಡಿದಂತಹ ಸಂಸ್ಕಾರದಿಂದ ಕೂಡಿದಂತಹ ವಿದ್ಯೆಯನ್ನು ನಮಗೆ ಆರ್ಜಿಸಿಕೊಳ್ಳುವುದು ಅದು ನಮ್ಮ ಜೀವನದಲ್ಲಿ ಅತಿ ದುರ್ಲಭವಾದಂಥ ಒಂದು ವಿಷಯ. ಎಲ್ಲ ಸಂಸ್ಥೆಗಳು ಕೂಡ ವಿದ್ಯೆಯನ್ನು ಕಲಿಸ್ತೇವೆ, ವಿದ್ಯೆಯನ್ನು ತಿಳಿ ಹೇಳ್ತೇವೆ. ಆದರೆ ವಿನಯದಿಂದ ಸಂಸ್ಕಾರದಿಂದ ಕೂಡಿದಂತಹ ವಿದ್ಯೆಯನ್ನು ಕಲಿಸುವಂಥದ್ದು ಇಂತಹ ಶಾರದಾ ವಿದ್ಯಾಲಯದಂತಹ ಕೆಲವೇ ಸಂಸ್ಥೆಗಳು ಮಾತ್ರ. ಈಗಾಗಲೇ ಪ್ರಾಂಶುಪಾಲರು ಹೇಳಿದರು, 33 ಸಂವತ್ಸರಗಳನ್ನು ಪೂರೈಸ್ತಾ ಇದೆ. ಈ 33 ಸಂವತ್ಸರಗಳಲ್ಲಿಯೂ ಕೂಡ ಆರಂಭದಿಂದ ನಾವು ಶಾರದಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕುಡ್ಲ ಮಾರ್ನಿಮಿ ಕಟ್ಟೆದ ಶ್ರೀದೇವಿ ಪ್ರತ್ಯಂಗಿರ ವಿಪರೀತ ಮಹಾಭದ್ರ ಕಾಳೆ ಪ್ರಸಿದ್ಧಾತಂ ಕ್ಷೇತ್ರಡು ಮಾರ್ನಿಮಿದ ಉಚ್ಚೆಯ ಜ್ಯೋತಿಷ ವಿದ್ವಾನ್ ದೈವಜ್ಞರು ಶ್ರೀ ಕರಣ್ ಜ್ಯೋತಿಷಿಯರ್ನ ದುಂಬಾಳ್ತಿಡು ನಡೆತುಂದುಂಡು.
ಶ್ರೀದೇವಿ, ಭದ್ರಕಾಳಿ, ಮಹಾಕಾಳಿ, ಆದಿಶಕ್ತಿ, ಪಾರ್ವತಿ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಚಂಡಿಕಾ ಪರಮೇಶ್ವರಿ, ಚಾಮುಂಡೇಶ್ವರಿ ಇಂಚ ಬೇತೆ ಬೇತೆ ಪುದರ್ಲೀಡು ಆರಾಧನೆ ಪಡೆಯೊಂದುಪ್ಪುನ ಶ್ರೀದೇವಿಗೆ ಇತ್ತೆ ಮಾರ್ನಿಮಿ ಜಾತ್ರೆ ಉಚ್ಚೇದ ಮಿನದನ ನಡತೊಂದುಂಡು. ಕುಡ್ಲನಗರುಡು ಭದ್ರಕಾಳಿನ ಕಾರ್ಣಿಕದ ಕ್ಷೇತ್ರ ಆದುಪ್ಪುನ ಮಾರ್ನಿಮಿ ಕಟ್ಟೆದ ಶ್ರೀದೇವಿ ಪ್ರತ್ಯಂಗಿರ ವಿಪರೀತ ಮಹಾಭದ್ರಕಾಳಿ ಪ್ರಸಿದ್ಧಾತಂ ಕ್ಷೇತ್ರಡು ಮಾರ್ನಿಮಿ ಉಚ್ಚೇದ ವಿಶೇಷ ಕಾರ್ಯಕ್ರಮಲಿನ ದೀವೊಂದೆರು. ಉಚ್ಚೇದ ಲೆಕ್ಕಡು ಸಾರ್ವಜನಿಕ ವಿಶೇಷ ಸಹಸ್ರಾರ್ಚನೆ ಸೇರ್ದು ದುರ್ಗಾ ನಮಸ್ಕಾರ ಪೂಜೆ ನಡೆತಂಡ. ಜ್ಯೋತಿಷ್ಯ ವಿದ್ವಾನ್ ದೈವಜ್ಞರು ಶ್ರೀ ಕರಣ್ ಜ್ಯೋತಿಷೇರ್ನ ಮನೆ ದೇವರು ಆದುಪ್ಪುನ ಶ್ರೀದೇವಿ ಪ್ರತ್ಯಂಗಿರ ವಿಪರೀತ ಮಹಾಭದ್ರಕಾಳಿ ಅಮ್ಮನ ಅನುಗ್ರಹದೊಟ್ಟಿಗೂ ಅರಣ ಇಲ್ಲಡು ಶರನ್ನವರಾತ್ರಿ ಲೆಕ್ಕೊಡು ಈ ವಿಶೇಷ ಸಾರ್ವಜನಿಕ ಸಹಸ್ರಾರ್ಚನೆ ಸೇರಿದು ದುರ್ಗಾ ನಮಸ್ಕಾರ ಪೂಜೆ ಗರ್ದಡು ನಡೆತಂಡ. ವಿಶ್ವ ಹಿಂದೂ ಪರಿಷತ್ ಗುರುಪುರ ಪ್ರಖಂಡದಕ್ಲು ಭಜನೆ ಸೇವೆ ನಡಪಾದ ಕೊರಿಯರು. ಪಾಂಚಜನ್ಯ ಯಕ್ಷಕಲಾ ಕೇಂದ್ರ ಮಂಜಿನಾಡಿ ಮೊಕ್ಲೇರ್ದು ಯಕ್ಷಗಾನ ಸೇವೆ ಬೊಕ ಭರತನಾಟ್ಯ ಸೇವೆ ನಡೆತಂಡ. ವಿದ್ವಾನ್ ಶ್ರೀ ಕರಣ್ ಜ್ಯೋತಿಷಿ ಪಾತೆರ್ದು ವಿಶೇಷ ಸಹಸ್ರಾರ್ಚನೆ ಸೇರಿದು ದುರ್ಗಾ ನಮಸ್ಕಾರ ಪೂಜೆದ ಮಹತ್ವ ಬೊಕ ಆಯ್ನ ಬಗೆತ ವ್ಯವಸ್ಥೆದ ಒಟ್ಟಿಗೂ ನಮ್ಮ ಎಂಚ ದೇವರಿನ ಆರಾಧನೆ ಮಲ್ಪೊಲಿಯಿಂದ ತಿರಿಪಾಯಿರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಬಿಜೆಪಿ ಪುತ್ತೂರು ಮಂಡಲದ ಗುರುಕಾರ್ಯರು ದಯಾನಂದ ಶೆಟ್ಟಿ ಉಜಿರೆಮಾರ್, ಕೆಎಂಸಿ ಆಸ್ಪತ್ರೆದ ಡಾಕ್ಟರ್ ಯೋಗೀಶ್ ಕಾಮತ್, ಧಾರ್ಮಿಕ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ, ದುಂಬುದ ಪಾಲಿಕೆ ಸದಸ್ಯರು ಶೈಲೇಶ್ ಶೆಟ್ಟಿ, ಭರತ್ ಈ ಪೊರ್ತುಡು ಕ್ಷೇತ್ರಗೂ ಬತ್ತದ ಶ್ರೀದೇವಿ ಪ್ರತ್ಯಂಗಿರ ಮಹಾಭದ್ರಕಾಳಿನ ಇಂಬುನಟ್ಟೊಂಡೆರು. ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಎಷ್ಟೋ ಜೀವನ ತಪ್ಪುಗಳನ್ನು ಮಾಡಿರ್ತೇವೆ, ಬೇಕಾದಷ್ಟು ಅನ್ಯಾಯಗಳನ್ನು ಮಾಡಿರ್ತೇವೆ. ನಾವು ಅದನ್ನೆಲ್ಲ ಇಟ್ಟುಕೊಂಡು ದೇವರಲ್ಲಿ ದೇವಿ ನಮಗೆ ಅನುಗ್ರಹ ಮಾಡುವ ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡಬೇಕು. ಅದಕ್ಕೆ ಯಾವುದೇ ಪೂಜೆಗೆ ಹೋದಾಗ ಮೊದಲು ನಾವು ಮಾಡಬೇಕಾದ ಮೊದಲ ಕರ್ತವ್ಯ ಏನು ಅಂತ ಹೇಳಿದ್ರೆ ಅಪರಾಧ ಕ್ಷಮಾಪಣೆ. ನಾವು ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾರಿಗಾದ್ರೂ ಒಂದು ಮನಸ್ಸಿಗೆ ನೋವು ಮಾಡಿರ್ತೇವೆ. ಅದು ತಂದೆ ತಾಯಿ ಆಗಿರ್ಬೋದು, ಸ್ನೇಹಿತರಿಗೆ ಆಗಿರ್ಬೋದು, ನಮ್ಮ ಬಂಧು ಮಿತ್ರರಿಗೆ ಆಗಿರ್ಬೋದು. ನಾನು ತಪ್ಪೇ ಮಾಡಲಿಲ್ಲ ಅಂತ, ನಾನು ಪಾಪನೇ ಮಾಡಲಿಲ್ಲ ಅಂತ ಯಾರೂ ಹೇಳಿಕ್ಕಿಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ ನಾನು ಯಾವತ್ತೊಂದು ಮಾತು ಹೇಳ್ತೇನೆ, ನಾವು ಇಲ್ಲಿಂದ ಅಲ್ಲಿಗೆ ಹೋಗುವಾಗ ನಮ್ಮ ಕಾಲಲ್ಲಿ ಎಷ್ಟು ಇರಬೇಕು ಸಾಯ್ತದೆ, ಅದು ಅಯ್ಯೋ ನನ್ನನ್ನು ಕೊಂದ ಅಂತ ಹೇಳಿ ಎಷ್ಟು ಪಾಪ ನನಗೆ ಕೊಂದ ಅಂತ ಹೇಳಿ ಎಷ್ಟು ಅದು ಅನುಭವಿಸಬಹುದು. ಆಗ ನಾವು ಅದರ ಪಾಪವನ್ನು ನಾವು ಪಟ್ಟುಕೊಳ್ಳೋದು ಮನುಷ್ಯನೇ. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಒಡಿಪು ಉಜ್ಜಿಲ ದಸರಾ 2025 ನಡತೊಂದಿತ್ತದ. 2ನೇ ದಿನ ಅಂಗಾರೆ ಬ್ರಹ್ಮಚಾರಿಣಿ ದೇವಿನ ಆರಾಧನೆ ನಡೆತಂಡ. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ದಕ್ಷಿಣ ಕನ್ನಡ ಮೊಗವೀರ ಸಂಘದ ನಿಲೆಟ್ಟು ಒಡಿಪು ಉಚ್ಚಿಲ ದಸರಾ ನಡತೊಂದಿತ್ತದ. ಅಂಗಾರೆ ಮಾರ್ನಿಮಿದ 2ನೇ ದಿನ ಬ್ರಹ್ಮಚಾರಿಣಿ ದೇವಿನ ಆರಾಧನೆ ನಡೆತಂಡ. ನಿಚ್ಚ ಚಂಡಿಕಾ ಹೋಮ, ಮಧ್ಯಾಹ್ನ ಮಹಾಪೂಜೆ ಕರಿತೆರು.
ಉಪನ್ಯಾಸ ಕಾರ್ಯಕ್ರಮ ನಡೆತುಂಡು. ಉತ್ಸವ ಬೊಕ್ಕ ದಸರಗೂ ಅರಿದಾನ ಕೊರುಂದುಪ್ಪನ ಬಳ್ಳಾರಿದ ರಾಘವೇಂದ್ರ ಬೊಕ್ಕಾರಿನ ಬುಡಿದೆಗ್ ಉಚ್ಚಿಲ ದಸರಾದ ಸಾರಥಿ ಡಾಕ್ಟರ್ ಜಿ ಶಂಕರ್ ತಮ್ಮನದ ಮರ್ಯಾದೆ ಮಲ್ತಿರು. ರಾತ್ರಿ ನವದುರ್ಗೆರೆಗ್ ಮಹಾಪೂಜೆ, ಶ್ರೀ ಆರ್ಯ ಕಲ್ಪೋಕ್ತ ಪೂಜೆ, ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸುಭಾಂಗನುಡು ಬಯ್ಯಗ್ ಪೊಂಜೋಲಿಡ್ದು ಸಾಮೂಹಿಕ ಕುಂಕುಮಾರ್ಚನೆ ನಡೆತುಂಡು. ಊರು ಪರ ಊರ ಪಾಕ ಜನ ಉಚ್ಚಿಲ ದಸರದ ಪೊರ್ಲುನು ಕಣ್ಣದಿಂಜಾವಂದುಲೇರು. ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗನುಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಮಲ್ತಿದ್ದೇರು. ಎರಡನೇ ದಿನ ಅನ್ನಪೂರ್ಣ ರಿತೇಶ್ ನಿರ್ದೇಶನಡು ಶಿವಪ್ರಣಾಮ್ ಕೂಟದ ಕ್ಲಿಡ್ದ ನಾಟ್ಯ ತರಾವರಿ ಕುಡ್ಲದ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಶ್ವೇತಾ ಅರೆಹೊಳೆ ನಿರ್ದೇಶನಡು ಕೊಲ್ಲೂರು ಮಹಾತ್ಮೆ ನೃತ್ಯ ರೂಪಕ ಬೊಕ್ಕ ನಾಟ್ಯ ತರಾವರಿ ನಡಪಾದ ಕೊರಿಯರು. ದಕ್ಷಿಣ ಕನ್ನಡ ಮಗುವೀರ ಸಂಘದ ಗುರ್ಕಾರ್ಯರು ಜಯ ಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ಒತ್ತು ಗುರ್ಕಾರ್ಯರು ಮೋಹನ್ ಬೆಂಗ್ರೆ, ಪ್ರಧಾನ ಕಾರ್ಯಂತರು ಶರಣ್ ಕುಮಾರ್ ಮಟ್ಟು, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಗಿರಿಧರ ಎಸ್ ಸುವರ್ಣ, ದಸರಾ ಉಚ್ಚಯ ಸಮಿತಿ ಗುರ್ಕಾರ್ಯರು ವಿನಯ್ ಕರ್ಕೇರ, ಪೊಂಜೋಲೆನ ಸಮಿತಿದ ಸಂಚಾಲಕಿಯರು ಸಂಧ್ಯಾ ದೀಪಾ ಸುನಿಲ್ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿತ್ತರು. ಒಡಿಪು ತಾಲೂಕದ ಪಾಜಕ ಆನಂದ ತೀರ್ಥ ವಿದ್ಯಾಲಯಡು 4 ದಿನ ರಾಜಮಟ್ಟದ ಕಬ್ ಬುಲ್ಬುಲ್ ಉತ್ಸವ ನಡೆತೊಂದಿತ್ತದ ಅದಮಾರ್ ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಉದಿಪನ ಮಲ್ತಿದರು. ಒಡಿಪು ತಾಲೂಕದ ಪಾಜಕ ಆನಂದ ತೀರ್ಥ ವಿದ್ಯಾಲಯಡು 4 ದಿನದ ರಾಜಮಟ್ಟದ ಕಬ್ ಬುಲ್ಬುಲ್ ಉತ್ಸವ ನಡೆತೊಂದಿತ್ತದ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಉದಿಪನ ಮಲ್ತಿರು. ಕಾರ್ಯಕ್ರಮಟ್ಟು ಗುರ್ಕಾರ್ಮೆ ವಹಿಸಿದಿತ್ತಿನ ಕರ್ನಾಟಕ ರಾಜ್ಯ ಭಾರತ್ ಸ್ಕೌಟ್ಸ್ ಬೊಕ್ಕ ಗೈಡ್ಸ್ ಮುಖ್ಯ ಕಮಿಷನರ್ ಪಿಜಿಆರ್ ಸಿಂಧ್ಯಾ ಪಾತಿರ್ದು ರಾಜ್ಯದ ಬೇತೆ ಬೇತೆ ಕಡಿಡ್ದು ಬತ್ತದ ಆಚಾರ್ಯ ಮದ್ವೇರ್ನ ಜನ್ಮ ಜಾಗಿಡ ನಡಪನ ಬುಲ್ಬುಲ್ ಉತ್ಸವಡು ಪಾಲ್ದಿತ್ತುನ್ನ ಕ್ಲೆಡ ಮುಲ್ಪದ ಸಂಸ್ಕೃತಿ ಸಂಸ್ಕಾರ ಪ್ರಭಾವ ಬೀರುನಂಚ ಆವಡಂದು ಎಡ್ಡೆಪ ಬಯಕೇರು. ಒಂದುವೇ ಪೊರ್ತುಡು ಸಿಂಧೀರ್ನ ಪುಟ್ಟುಬರ್ಬ ಆಚರಣೆ ಮಲ್ತದ ಮೆಚ್ಚುಗೆ ತೆರಿಪಾಯಿರು. ಶಾಸಕಿಯರು ಗುರ್ಮೆ ಸುರೇಶ್ ಶೆಟ್ಟಿ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪದಾಧಿಕಾರಿಗಳು, ಆನಂದ ತೀರ್ಥ ವಿದ್ಯಾಲಯಡು ಬರೋ ಕಲ್ಪನಾಕುಲು, ಬೇತೆ ಬೇತೆ ಶಾಲೆಡು ಬರೋ ಕಲ್ಪನಾಕುಲು ಕಾರ್ಯಕ್ರಮಟ್ಟು ಪಾಲ್ದಿತ್ತುಂಡಿರು. ಪ್ರಕೃತಿಯನ್ನು ಉಳಿಸಿ ಬೆಳೆಸುವ ಬಗ್ಗೆ ಮಹತ್ತರವಾದ ಜವಾಬ್ದಾರಿ ಎಲ್ಲ ಪ್ರಜೆಗಳಿಗಿದೆ. ಅದರೊಂದಿಗೆ ಸ್ವಚ್ಛತೆಯ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಹ ಈ ಸೇವಾ ಸಂಸ್ಥೆಯ ಮುಖಾಂತರ ಹಮ್ಮಿಕೊಳ್ತಾ ಇದ್ದೇವೆ. ಈ 3 ದಿನಗಳ ಉತ್ಸವ ಯಶಸ್ವಿಯಾಗಿ ನೆರವೇರಲಿ. ಭಾರತೀಯ ಸಂಸ್ಕೃತಿಯ ಒಂದು ಭಾಗ, ಸತ್ಯವನ್ನೇ ಹೇಳಬೇಕು, ದೇವರಲ್ಲಿ ಸಂಪೂರ್ಣವಾದ ನಂಬಿಕೆಯನ್ನಿರಬೇಕು, ನಮ್ಮ ದೇಶಕ್ಕೆ ನಾವು ಸೇವೆಯನ್ನು ಮಾಡಬೇಕು ಅಂತ ಹೇಳಿದಂಥ ಸಂಸ್ಥೆ. ನಾವು ದಯಮಾಡಿ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸ್ಕೌಟ್ಗೆ ಮಕ್ಕಳನ್ನು ಬೆಳೆಸಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ನಾನು ಭಕ್ತಿಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ಮಾಣಿ ಗ್ರಾಮದ ಶಂಭುಗ ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆಕೊರತಿ ದೈವಲಿನ ಮಾರಿಮಿ ನೇಮ ಸೆಪ್ಟೆಂಬರ್ 21 ಸೋಮವಾರ ರಾತ್ರಿ ಶಂಭುಗ ಬಾಲಮಂಟಪೆಡು ನಡಪೆರೆಯಿತದು ಕೈಲು ಕಡುಪುನ ಮುಹೂರ್ತ ನಡಪಾಯಿರು. ಮಾಣಿ ಗ್ರಾಮದ ಶಂಭುಗ ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆಕೊರತಿ ದೈವಲಿನ ಮಾರ್ನಿಮಿ ನೇಮ ಸೆಪ್ಟೆಂಬರ್ 21 ಸೋಮವಾರ ರಾತ್ರಿ ಶಂಭುಗ ಬಾಲಮಂಟಪೆಡು ನಡಪೆರೆಯಿತದು ಕೈಲ್ ಕಡುಪುನ ಮುಹೂರ್ತ ನಡೆತಂಡು. ಗ್ರಾಮದ ತಂತ್ರಿ ಪಳನೀರು ಅನಂತ ಭಟ್ ಪೌರೋಹಿತ್ಯ ವಹಿಸದಿತ್ತರು. ಮಾಣಿಗುತ್ತು ಸಚಿನ್ ರಾಯ್, ಅರೆಬೊಟ್ಟಗುತ್ತು ಗುಡ್ಡ ಶೆಟ್ಟಿ ಯಾನೆ, ರತ್ನಾಕರ ಭಂಡಾರಿ, ಮಜಿ ತಿರುಮಲ ಕುಮಾರ್, ಬಾಲಕೃಷ್ಣ ಆಳ್ವ ಕೊಡಾಜೆ, ಸದಾಶಿವ ಶೆಟ್ಟಿ ಶಂಭುಗ,
ಲೋಕೇಶ್ ಬಂಗೇರ ಪಲ್ಲತ್ತಿಲ ಗ್ರಾಮದ ಭಕ್ತರು ಈ ಪೊರ್ತೊಡಿತ್ತಿರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡತೊಂದುಪ್ಪುನ ಮಂಗಳೂರು ದಸರಡು ಅಂಗಾರೆ ಮಾರ್ನಿಮಿದ ರಡ್ಡನೆ ಪೂಜೆ ನಡತುಂಡು. ಆಳ್ವ ಸಂಸ್ಕೃತಿದ ವೈಭವ ಮೂಡಿದು ಬತ್ತಲು. ಲೋಕ ಪುಗಾರ್ತೆ ಪಡೆಯಿನ ಮಂಗಳೂರು ದಸರಾ ಮಾರ್ನಿಮಿದ ಉಚ್ಚಯ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೆಟ್ ನಡತೊಂದಿತ್ತದು. ಅಂಗಾರೆ ರಡ್ಡನೆ ದಿನದ ಮಾರ್ನಿಮಿ ಪೂಜೆ ನಡತುಂಡು. ಊರ ಪರವೂರ ಬಾರಿ ಜನ ಭಕ್ತರು ಕ್ಷೇತ್ರಗೂ ಬರೊಂದಿತ್ತದು. ಕರೆಂಟ್ ಬಲ್ಪದ ಸಿಂಗಾರಡು ಮೆನ್ಕೊಂದು ನೀನು ಬೊಕ್ಕ ನವದುರ್ಗೆ ಬರೋದಪ್ಪೆ ಸರಸ್ವತಿನ ಪೊರ್ಲುನು ಕಣ್ಣದಿಂಜಾಂದುಲ್ಲೇರು. ರಾತ್ರಿ ಶ್ರೀದೇವಿ ಪುಷ್ಪಾಲಂಕಾರ ಮಹಾಪೂಜೆ ಕರಿತದ. ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿರನ ಬಲಿ ಉಚ್ಚಯ ನಡತುಂಡು. ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ, ಆಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿಲಿನ ಪದಾಧಿಕಾರಿಗಳು ಈ ಪೊರ್ತೊಡಿತ್ತರು. ಸಾಂಸ್ಕೃತಿಕ ಕಾರ್ಯಕ್ರಮಟು ಬೆದ್ರದ ಆಳ್ವಾಸ ಸಾಂಸ್ಕೃತಿಕ ವೈಭವ ಮೂಡಿದು ಬತ್ತಲು. ಕಾರ್ಯಕ್ರಮದ ಅಕ್ಕೇರಿಗೂ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಹೆಚ್, ಸೋಮಸುಂದರಂ, ಬೆದ್ರದ ಆಳ್ವಾಸ್ ಬರೋ ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೆರೆಗೂ ಮರ್ಯಾದಿ ಸಂದಾಯ್ತ ಮಲ್ತಿರು. ದುಂಬುದ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಬಿಳ್ತಂಗಡಿ, ಪದ್ಮರಾಜ್ ಆರ್ ಪೂಜಾರಿ, ಲೀಲಾಕ್ಷ ಬಿ ಕರ್ಕೇರ ಇಂಚ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿತ್ತರು. ನಾರಾಯಣ ಗುರುಕ್ಲಿನ ಸಂದೇಶ ಇಡೀ ಲೋಕಗೂ ಪದರ್ನ ಚಾವಡಂದು ಭೂತ ಕಟ್ಟುನಾರು ರವಿ ಪಾಣಾರ ಪಂತೆರು. ಒಡಿಪು ಜಿಲ್ಲಾ ಬಿಲ್ಲವ ಯುವ ವೇದಿಕೆ ದಾನಿಲೆಟ್ಟು ಬಣ್ಣಂಜೆಡು ಗುರು ಸಂದೇಶ ಸಾಮರಸ್ಯ ಜಾಥಾ ರಥಕ್ಕೂ ಚಾಲನೆ ಕೊರ್ದು ಅರ್ಪಾತಿರಿಯರು. ಒಡಿಪು ಜಿಲ್ಲಾ ಬಿಲ್ಲವ ಯುವ ವೇದಿಕೆ ದಾನಿಲೆಟ್ಟು ಬೇತೆ ಬೇತೆ ಸಂಘಟನೆಲು ಸಮಾಜ ಬಂಧುಲಿನ ಜತೆ ಸೇರಿಗೆಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 171ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಗುರು ಸಂದೇಶ ಸಾಮರಸ್ಯ ಜಾಥಾ ರಥ ಬಣ್ಣಂಜೆಡು ನಾರಾಯಣ ಗುರು ಸಮಾಧಿ ದಿನ ತಾನಿ ಉದಿಪನಾಂಡು ಭೂತ ಕಟ್ಟುನಾರು ರವಿ ಪಾಣಾರ ಗುರು ಸಂದೇಶ ಸಾಮರಸ್ಯ ಜಾಥಾ ರಥಕ್ಕೂ ಚಾಲನೆ ಕೊರ್ದು ಪಾತಿರ್ದು. ನಾರಾಯಣ ಗುರುಕ್ಲಿನ ಸಂದೇಶ ಇಡೀ ಲೋಕಗೂ ಪದರುನಂಚಾವಡು. ಗುರುಕ್ಲಿನ ತತ್ವ ಸಿದ್ಧಾಂತನೂ ಮಾತಿರ್ಲದೆ ತೊಂಡ ಎಡ್ಡೆ ಸಮಾಜದ ಸೃಷ್ಟಿ ಆವೊಂದು ಪಂಡಿರು. ಶಾಸಕರು ಯಶ್ಪಾಲ್ ಎ ಸುವರ್ಣ ಪಾತಿರ್ದು ವಿಧಾನಸೌಧಡು ನಾರಾಯಣ ಗುರುಕ್ಲಿನ ಮೂರ್ತಿ ತಾಪನೆಗೂ ಶಕ್ತಿ ಮೀರ್ದ ಪ್ರಯತ್ನ ಮಲ್ಪ ಎಂದು ಪಂಡಿರು. ನುಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಗುರುಕ್ಲಿನ ಜನ್ಮ ದಿನಾಚರಣೆನು ಸರ್ಕಾರಿ ಕಾರ್ಯಕ್ರಮ ಆದ ಆಚರಣೆ ಮಲ್ತೊಂದುಂಡು. ನಾರಾಯಣ ಗುರು ನಿಗಮ ತಾಪನೆ ಅಪುನೆತ ಒಟ್ಟುಗೂ ಅನುದಾನಲ ತಿಕ್ಕೆರ ಉಂಡು. ಬಿಲ್ಲವ ಯುವ ವೇದಿಕೆ ಪ್ರವೀಣ್ ಪೂಜಾರಿ ದುಂಬಾಳ್ತಿಡು ಮುಖ್ಯಮಂತ್ರಿಲೇನ ಕೈತಡೆ ಕೂಟಪೋದು ಮುಖ್ಯಮಂತ್ರಿಲೆಗೂ ಅರ್ಥ ಅಪುನಂಚ ಮಲ್ಪುಗ ಅಂದು ಪಂಡಿರು. ಬಿಲ್ಲವ ಯುವ ವೇದಿಕೆ ಗುರುಕಾರ್ಯರು ಪ್ರವೀಣ್ ಎಂ ಪೂಜಾರಿ ಪಾತಿರ್ದು ನಾರಾಯಣ ಗುರುಕ್ಲಿನ ಮೂರ್ತಿ ತಾಪನೆ ಮಲ್ಪೊಡುಂದು ಒತ್ತಾಯ ಮಲ್ತಿರು. ಒಡಿಪುದ ಜಯಲಕ್ಷ್ಮಿ ಪಾರ್ಕಿಂಗ್ ಜಾಗೆರ್ದು ಪಿದಾಡಿನ ನಾರಾಯಣ ಗುರುಕ್ಲಿನ ಗುರು ಸಂದೇಶ ಜಾಥಾ ಒಡಿಪು ಮುಖ್ಯ ಮಾರ್ಗುಡ್ದು ಮಣಿಪುರ ಮಾರ್ಗ ಆದ ಕಟಪಾಡಿ ವಿಶ್ವನಾಥ ದೇವಸ್ಥಾನಡು ಮುಗಿತಲ ಆಂಡು. ನಾರಾಯಣ ಗುರುಗಳ ಒಂದು ಆದರ್ಶ ವ್ಯಕ್ತಿತ್ವ, ಅವರ ಚಿಂತನೆಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಆಗಬೇಕು. ಖಂಡಿತವಾಗಿಯೂ ಈಗಾಗಲೇ ನಾರಾಯಣ ಗುರುಗಳ ಕೊಡುಗೆ ಏನು ನಮಗೆಲ್ಲೇ ಗೊತ್ತುಂಟು. ಅದರಿಂದಾಗಿ ನಾರಾಯಣ ಗುರುಗಳ ಪುತ್ಥಳಿಯ ಸ್ಥಾಪನೆಯನ್ನು ಕೂಡ ಈಗಾಗಲೇ ಅವರು ಬೇಡಿಕೆಟ್ಟಾಗೆ ಖಂಡಿತವಾಗಿ ಇವತ್ತಲ್ಲ ನಾಳೆ ಅದನ್ನು ಇಲ್ಲಿ ವಿಧಾನಸೌಧದಲ್ಲಿ ಸ್ಥಾಪಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಕೋರ್ತಾನೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಸಮಾಧಿಯಾದಂಥ ದಿವಸ ಇವತ್ತು ದಿವಸ. ಆ ದಿವಸದಂದೇ 171ನೇ ಜಯಂತಿಯ ಪ್ರಯುಕ್ತ ಈ ಸಂದೇಶ ಯಾತ್ರೆಯನ್ನು ಸಮಾಜಕ್ಕೆ ಬಿತ್ತರಿಸುವಂಥ ಕೆಲಸ ಕಾರ್ಯವನ್ನು ಎಲ್ಲ ಯುವ ವೇದಿಕೆಯ
ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರ ಸಹಕಾರದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಇದನ್ನು ಸಂಘಟಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಈ ಸಂದೇಶಗಳು ಸಮಾಜಕ್ಕೆ ಇನ್ನಷ್ಟು ಬಿತ್ತರ ಆಗಲಿ ಅಂತೇಳಿ ಹಾರೈಕೆ ಮಾಡ್ತೇನೆ. ಒಂದು ಕಾಲದಲ್ಲಿ ಜಾತೀಯತೆಯೇ ದೊಡ್ಡ ಬಂಡವಾಳ ಆಗಿರುವಂಥ ದಿನಗಳಲ್ಲಿ ಜಾತಿ ಧರ್ಮ ಎಲ್ಲವನ್ನ ಮೀರಿ ಅಸ್ಪೃಶ್ಯತೆಯನ್ನು ಮೀರಿ ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತು ಕೊಟ್ಟು ಒಂದು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ನಾರಾಯಣ ಗುರುಗಳು ಒಂದು ಸಮಾಜ ಸುಧಾರಣೆಯ ಸಂಕೇತವಾಗಿ ಸಮಾಜವನ್ನು ಮುನ್ನಡೆಸಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾರಾಯಣ ಗುರುಗಳ 171ನೇ ಜನ್ಮದಿನಾಚರಣೆಯನ್ನು ಸರ್ಕಾರ ಮತ್ತು ಸಮಾಜ ಆಚರಿಸ್ತಾ ಇದೆ. ಗುರುಗಳು ಕೊಟ್ಟಂಥ ಸಂದೇಶ ಇವತ್ತು ನಮಗೆಲ್ಲರಿಗೆ ತಿಳಿದಿದೆ. ಅಂದರೆ ಸಮಾನತೆಯನ್ನು ಅವರು ಹೇಳಿದರು. ಇವತ್ತು ಸಮಾನತೆ ಬರುವ ನಿಟ್ಟಿನಲ್ಲಿ ಗುರುಗಳು ಹೇಳಿದಂಥ ಸಂದೇಶಗಳು ನಮ್ಮ ಈ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಯುವ ಜನತೆಯು ಕೂಡ ಮುಂದಿನ ದಿವಸದಲ್ಲಿ ಅದನ್ನು ಪಾಲಿಸಬೇಕು. ಶ್ರೀ ಮಹಾಗಣಪತಿ ದೇವಸ್ಥಾನ ಉರುವಸ್ಟೂರು ಮಂಗಳೂರು ನವರಾತ್ರಿಯ ಆಚರಣೆ ನಡತೊಂದಿತ್ತದು. ಸೆಪ್ಟೆಂಬರ್ 22 ಸೋಮವಾರದಾನಿ ಮಹಾಚಂಡಿಕ ಯಾಗ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಲಿನ ಪೌರಾಹಿತ್ಯೋಡು ಶ್ರದ್ಧಾ ಭಕ್ತಿಡು ನಡೆತಲು ಸೇರಿದ ಭಕ್ತರು ಅಪ್ಪೆ ದುರ್ಗೆನ ಇಂಬು ನಟ್ಟೊಂಡೆರು. ಉರ್ವಸ್ಟೋರುದ ಶ್ರೀ ಮಹಾಗಣಪತಿ ದೇವಲ್ಯಡು ನವರಾತ್ರಿದ ಆಚರಣೆ ಬಾರಿ ಗೌಜಿಡ ನಡತೊಂದುಂಡು. ಸೆಪ್ಟೆಂಬರ್ 22 ಮಹಾಚಂಡಿಕ ಯಾಗ ಕಾಂಡೆ 8 ಗಂಟೆಗೆ ಡಾಕ್ಟರ್ ಶಿವಪ್ರಸಾದ್ ತಂತ್ರಿ ಮೇರ್ನ ಪೌರಾಹಿತ್ಯಡು ನಡೆತದು. ಮಧ್ಯಾಹ್ನ ಮಹಾಪೂಜೆ ಅವಿಡ್ದು ಬೊಕ್ಕ ಅನ್ನ ಸಂತರ್ಪಣೆಲ ಅಟ್ಟಣೆ ಆದಿತ್ತಂಡು. ಪ್ರತಿನಿತ್ಯ ಬಯ್ಯ 6 ಗಂಟೆಗೆ ದೇವಲ್ಯದ ದುರ್ಗಾ ಸನ್ನಿಧಿಡು ನವರಾತ್ರಿದ ಲೆಕ್ಕೊಡು ದುರ್ಗಾ ನಮಸ್ಕಾರ ಪೂಜೆಲ ನಡತೊಂದುಂಡು. ಮಹಾಚಂಡಿಕ ಯಾಗೋಡು ಪಾಲ್ಪಡಿತಿನ ಭಕ್ತರು ಅಂಚನೆ ಆಡಳಿತ ಸಮಿತಿದ ಅಧ್ಯಕ್ಷರಾಯನ ಸುರೇಂದ್ರರಾವ್ ಬೊಕ್ಕ ಸರ್ವ ಸದಸ್ಯರು ದೇವಿರ್ನ ಇಂಬುನು ನಟ್ಟೊಂಡೆರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೆ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.